ಕೆಎಂಸಿ ಆಸ್ಪತ್ರೆ ಮಂಗಳೂರು ಇದರ ಮಣಿಪಾಲ್ ಆರೋಗ್ಯ ಕಾರ್ಡ್ 2024ರ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ತಿಳಿಸಿದ್ದಾರೆ. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಮಣಿಪಾಲ್ ಆರೋಗ್ಯ ಕಾರ್ಡ್ ಯೋಜನೆಯು ಸಮುದಾಯಕ್ಕೆ ಕೈಗೆಟುಕುವ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಸಂಸ್ಥೆಯ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಟಿ.ಎಂ.ಎ. ಪೈ ಅವರ ಕನಸಿನಂತೆ ಆರೋಗ್ಯ ಸೇವೆಯನ್ನು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಲಭ್ಯವಾಗುವಂತೆ ಮಾಡಲು ಈ ಯೋಜನೆಯನ್ನು 2000 ಇಸವಿಯಲ್ಲಿ ಪ್ರಾರಂಭಿಸಲಾಗಿದೆ. ಈ ಕಾರ್ಡ್ 1 ಅಥವಾ 2 ವರ್ಷಗಳ ಅವಧಿಯನ್ನು ಹೊಂದಿದ್ದು, ಈ ಕಾರ್ಡ್ ಹೊಂದಿರುವವರಿಗೆ ಎಲ್ಲ ತಜ್ಞ ಅಥವಾ ಸೂಪರ್ ಸ್ಪೆಷಾಲಿಟಿ ವೈದ್ಯರ ಹೊರರೋಗಿ ಸಮಾಲೋಚನೆ ಮೇಲೆ 30% ರಿಯಾಯಿತಿ, ಪ್ರಯೋಗಾಲಯ ಪರೀಕ್ಷೆಗಳ ಮೇಲೆ 20% ರಿಯಾಯಿತಿ, ಇತರ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಅತ್ತಾವರ ಕೆಎಂಸಿ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಚಕ್ರಪಾಣಿ ಎಂ ಕಟೀಲು, ದುರ್ಗಾ ಸಂಜೀವನ ಮಣಿಪಾಲ್ ಆಸ್ಪತ್ರೆ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಶಿವಾನಂದ ಪ್ರಭು, ಕೆಎಂಸಿ ಆಸ್ಪತ್ರೆ ಮಂಗಳೂರು ರೀಜನಲ್ ಚೀಫ್ ಆಪರೇಟಿಂಗ್ ಆಫೀಸರ್ ಸಕೀರ್ ಸಿದ್ದಿಕ್, ಮಾರ್ಕೆಟಿಂಗ್ ವಿಭಾಗದ ಮುಖ್ಯ ವ್ಯವಸ್ಥಾಪಕ ಸಚಿನ್ ಕಾರಂತ್, ಮಣಿಪಾಲ್ ಮಾಹೆ ಆಸ್ಪತ್ರೆಯ ಸಿಇಒ ಟೆಕ್ನಾಲಜಿ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಮ್ಯಾನೇಜಿಂಗ್ ಸ್ಟಾಫ್ ಅಂಡ್ ಮಾರ್ಕೆಟಿಂಗ್ ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೆ ಕೆಎಂಸಿ ಹಾಸ್ಪಿಟಲ್ ಮಂಗಳೂರಿನ ಡೀನ್ ಆಗಿ ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಗ್ರೀಟಿಂಗ್ಸ್ ಫ್ರಮ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗಳೂರು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅತ್ತಾವರ್, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ and Durga Sanjeevani Manipal Hospital Katil. So we are, and thank you for being here for the press meet, and we are here to declare that enrollment of Manipal Arogya card for the year 2024 has begun. Manipal Arogya card was incepted with an aim to make quality health care affordable to the public. It offers benefits on complete range of healthcare services. Manipal Arogya card was started in the year 2000. ಈ ವರ್ಷ 24 ವರ್ಷ ಆಯಿತು, 24 years, as part of his social responsibility with the objective that quality healthcare should be made available to everyone at affordable cost. Thank you very much. ಮೆಡಿಕಲ್ ಸೂಪರಿಂಟೆಂಡೆಂಟ್ ಕೆಎಂಸಿ ಹಾಸ್ಪಿಟಲ್ ಅತ್ತಾವರ ನಿಮ್ಮದಕ್ಕೆ ಕಾರ್ಡ್ನ ಬಗ್ಗೆ ಒಂದಷ್ಟು ವಿಚಾರಧಾರೆಯನ್ನು ತಮ್ಮೆಲ್ಲರ ಮುಂದೆ ಓದಲಿಕ್ಕೆ. ನಮಸ್ಕಾರ. ಈ ಯೋಜನೆಯು 1 ವರ್ಷ ಮತ್ತು 2 ವರ್ಷದ ಅವಧಿಯನ್ನು ಹೊಂದಿದ್ದು, ಈ ಆರೋಗ್ಯ ಕಾರ್ಡ್ ಹೊಂದಿರುವವರು ಮಣಿಪಾಲ್ ಸಮೂಹ ಸಂಸ್ಥೆಗಳಾದ ಕೆಎಂಸಿ ಆಸ್ಪತ್ರೆ ಅತ್ತಾವರ, ಕೆಎಂಸಿ ಆಸ್ಪತ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಜ್ಯೋತಿಲಿರುವಂಥದ್ದು, ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆ ಉಡುಪಿ, ಡಾಕ್ಟರ್ ಟಿ.ಎಂ.ಎ. ಪೈ ರೋಟರಿ ಹಾಸ್ಪಿಟಲ್ ಕಾರ್ಕಳ ಹಾಗೂ ಮಣಿಪಾಲ್ ಆಸ್ಪತ್ರೆ ಗೋವಾಗಳಲ್ಲಿ ರಿಯಾಯಿತಿ ಸೌಲಭ್ಯಗಳು ಪಡ್ಕೊಳ್ಬೋದು. ಈ ಕಾರ್ಡ್ನ ಸೌಲಭ್ಯಗಳು ದಂತ ಚಿಕಿತ್ಸೆಗೂ ಅನ್ವಯವಾಗಲಿದ್ದು, ಕಾರ್ಡುದಾರರು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು ಮತ್ತು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಣಿಪಾಲಗಳಲ್ಲಿ ರಿಯಾಯಿತಿ ಸೌಲಭ್ಯಗಳನ್ನು ಪಡೆಯಬಹುದು. ಮಣಿಪಾಲ್ ಆರೋಗ್ಯ ಕಾರ್ಡ್ ಹೊಂದಿರುವವರು ಎಲ್ಲ ತಜ್ಞ ಹಾಗೂ ಸೂಪರ್ ಸ್ಪೆಷಾಲಿಟಿ ವೈದ್ಯರ ಹೊರರೋಗಿ ಸಮಾಲೋಚನೆ ಮೇಲೆ 50% ವರೆಗೆ ರಿಯಾಯಿತಿ, ಪ್ರಯೋಗಾಲಯ ಪರೀಕ್ಷೆಗಳ ಮೇಲೆ 20% ರಿಯಾಯಿತಿ, ರೇಡಿಯಾಲಜಿ ಪರೀಕ್ಷೆಗಳಾದ CT, MRI, ಅಲ್ಟ್ರಾಸೌಂಡ್, ಎಕ್ಸ್ರೇ ಮತ್ತು ಇನ್ನಿತರ ಪರೀಕ್ಷೆಗಳ ಮೇಲೆ 20% ರಿಯಾಯಿತಿ, ಆಸ್ಪತ್ರೆ ಔಷಧಾಲಯದಿಂದ ಖರೀದಿಸಿದ ಔಷಧದ ಮೇಲೆ 10% ರಿಯಾಯಿತಿ ಅವರಿಗೆ ಸಿಗ್ತದೆ. ಒಳರೋಗಿಯಾಗಿ ದಾಖಲಾದಲ್ಲಿ ಬಿಲ್ಲಿನಲ್ಲಿ 25%ನವರೆಗೆ ರಿಯಾಯಿತಿ ಸಿಗ್ತದೆ, ಅದರಲ್ಲಿ ಕನ್ಸ್ಯೂಮೇಬಲ್ ಹೊರತುಪಡಿಸಿ. ಈ ಯೋಜನೆಗೆ ಸೇರಲು ವಯಸ್ಸಿನ ಮಿತಿ ಇಲ್ಲದ ಕಾರಣ ಈ ಯೋಜನೆಯು ಹಿರಿಯ ನಾಗರಿಕರಿಗೆ ವರದಾನವಾಗಲಿದೆ ಮತ್ತು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯವನ್ನು ಜನರ ಬಳಿ ತೆಗೆದುಕೊಂಡು ಹೋಗಲಿದೆ ಅಂತ ನಾವು ಇದರಲ್ಲಿ ನೋಟಲ್ಲಿ ಬರೆದಿದ್ದೇವೆ. ಇದರಲ್ಲಿ ಮುಖ್ಯ ಗಮನಿಸಬೇಕಾದದ್ದು ಏನಂದರೆ, ನಿಮಗೆಲ್ಲ ಯಾಕೆಂದರೆ ಬಹಳ ವರ್ಷದಿಂದ ನಡೀತಾ ಇರೋದ್ರಿಂದ ಈ ಬೆನಿಫಿಟ್ ಕಾರ್ಡಲ್ಲಿ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಇಲ್ಲ. ಇಂಥವ್ರಿಗೆ ನಿಮಗೆ ಈ ಕಾಯಿಲೆ ಇದ್ದರೆ ನಿಮಗೆ ಕೊಡೋದಿಲ್ಲ ಅಂತಿಲ್ಲ. ನೀವು ವಾರಕ್ಕೊಂದು ಸರ್ತಿ ಬಂದರೆ ಸಹ, ದಿನಕ್ಕೆ 2 ಸರ್ತಿ ಬಂದರೆ ಸಹ ಸವಲತ್ತು ಸಿಗ್ತದೆ. ಹಾಗೆ ಸವಲತ್ತು ಸಿಗ್ತದೆ ಅಂತ ಯಾರು ಬರ್ತಾರಂತಲ್ಲ, ಆದರೆ ಡಯಾಬಿಟೀಸ್ ಅಥವಾ ಬ್ಲಡ್ ಪ್ರೆಷರ್ ಆ ಥರ ಇದ್ದವರಿಗೆ ಆಗಾಗ ಆಸ್ಪತ್ರೆಗೆ ಬರುವ ಒಂದು ತುರ್ತು ಇರ್ತದೆ. ಅಂಥವರಿಗೆ ಬಹಳ ಸಹಕಾರಿ ಇದು. ಅದರಲ್ಲೂ ಹಿರಿಯ ನಾಗರಿಕರಿಗೆ, ಅವರಿಗೆ ಬೇರೆ ಎಲ್ಲಿಂದಲೂ ಯಾವುದು ಇನ್ಶೂರೆನ್ಸ್ ಕಾರ್ಡು ಸಿಗೋ ಸಾಧ್ಯತೆ ಇಲ್ಲ. ಅವರ ಸಹಾಯಕ್ಕೆ
KMC ಮುಂದೆ ಬರ್ತಾ ಇದೆ. As the panelists mentioned, there are a lot of benefits associated with health card, and this scheme is actually ongoing for the last 24 years. So it's a great achievement because I don't see any other scheme in the region is actually giving benefit to the people for the last 24 years. And we have made sure that every year there is a fine tuning in the services extended to the people, and so that the needs of the people are reflected in the benefits given to the to the card holder. So one more thing I just would like to request you is last year we had almost 6.5 lakh lives covered. So it's a big number across Mangalore, Udupi, Shimoga, Chikmagalur, Davangere, and Coorg. So it's a big territory, but majority of the cards are sold either Shimoga, Udupi, and all. But in Mangalore we had only 50,000 lives covered. So I would request you to propagate this information to as many people as possible, so that more and more people can avail this scheme. There are a lot of benefit available. If you look at the premium, it's very reasonable. So if it's a family, it's an individual member, it's just 350 rupees for 1 year, and if it's a family, then it's 600 rupees. So it's a very nominal price. And along with that, also the parents-in-law are covered, and plus parents. So 4 members can be added at just 900 rupees. So if you look at the price and the benefit, there is no comparison. Even if they go to the hospital for utilization once, I think they will recover much more than what they have paid as a premium. And this is, as Dr. Shivanand Prabhu mentioned, there is no criteria for exclusion. Everybody can be included, and people can avail this scheme as many times as possible during the membership. That is 1 year, and there is a 2-year card also for those who want to retain the benefit for longer period. So all in all, there are a lot of benefit. Small card with big benefit, that's the motto of the card. But I think one request to all is propagate this information as much as possible, so that population from Mangalore can equally benefit as much as Davangere or Shimoga or Udupi population is benefited. Thank you very much. How many so far are there card holders? How many are there? 6.5 lakh last year. You said 6.5 lakh is covered. Covered, no? Covered means 6.5 lakh lives covered. Lives covered. Lives Oh, covered. lives So, covered. yeah, population. So So coverage is unlimited. That means you are saying 6.5 lakhs cards are. Yeah, individual members are enrolled. So it could be 97,000 cards, 6.5 lakh. 6.5 lakh members. It's around 97,000 cards. ಮತ್ತೆ ದಕ್ಷಿಣ ಕನ್ನಡ ಎಲ್ಲ ತಾಲೂಕು ಲೆವೆಲಲ್ಲಿ ನಮ್ಮ ಏಜೆಂಟ್ಗಳಿದ್ದಾರೆ, ಅವ್ರ ಹತ್ರ ಈ ಕಾರ್ಡ್ಗಳನ್ನ ಮಾಡ್ಬೋದು. ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ manipalhealthcard.com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿದರೆ ಕಾರ್ಡ್ ಮಾಡಿದರೆ ನಿಮಗೆ ಪೋಸ್ಟಲ್ಲಿ ಕಾರ್ಡ್ ಮನೆಗೆ ಬರುವ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹಾಗೆ ನಮ್ಮ ಹಾಸ್ಪಿಟಲ್ ಆದ ಅಂಬೇಡ್ಕರ್ ಸರ್ಕಲ್, ಅತ್ತಾವರ್ ಮತ್ತು ದುರ್ಗಾ ಸಂಜೀವಿನಿ ಹಾಸ್ಪಿಟಲ್ ಕಟೀಲ್, ಇಲ್ಲಿ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ಕೌಂಟರ್ಗಳನ್ನ ಇಟ್ಟಿದ್ದೇವೆ, ಅಲ್ಲಿ ಕೂಡ ಜನರು ಬಂದು ಕಾರ್ಡ್ಗಳನ್ನ ಮಾಡ್ಬೋದು.